ಹರಿವೆಟ್ಟಲು ತನ್ನ ಸಂಗೀತ ಅಕಲು ಕಂಡರಿ ಬಡಿದಿಲ್ಲ ಉದಯಕಲ ಒಂದು ಸಂಗೀತಗಾರಿ ಆರ್ಲ ಸಂಗೀತಗಾರಿ ಸೋಮನಾಥ ದೇವರನ್ನ ಸುರುತ ನಾನಂತೂ ನಿನ್ನಲಾರೆ ಸಾರಂದ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋಣ ಕಾಣೆನೆ ನೀಡು ಶಿವ ದಿಟ್ಟದಿರು ಶಿವ ಬಾಗೋಡ ನನ್ನ ಕಾಯ ನಾನೇಕಿ ಅಂಜಲಿ ನೀನಮ್ಮ ಅಂಬಾಲಿ ನೀಡು ಶಿವ ದಿಟ್ಟದಿರು ಶಿವ ಬಾಗೋಡು ನನ್ನ ಕಾಯ ಎಲ್ಲಿ ನೋಡಿದ್ದೀನಿ ಎಲ್ಲಿ ನೋಡಿದ್ದೀನಿ ಸುಂದರಗಳ ಸುಂದರಿಯಲ್ಲ ಇನ್ನು ಮುಂದಿನಲ್ಲಿ ಅಂದ ಸಾಕಲು ಅಂದ ಕರುಗಲ್ಲ ಇನ್ನು ಮುಂದಿನಲ್ಲಿ ಕಣ ಚೋರ ನಂದೆ ಕಿಶೋರ ಮಾಕಣ ಚೋರ ನಂದೆ ಕಿಶೋರ ಯಶೋಧ ಬಾಲ ಗೋಪಾಲ ಯಶೋಧ ಬಾಲ ಗೋಪಾಲ ನಂದ ಭಗವಂತ ಶ್ಯಾಮ ಗೋವಿಂದ ದೇವಕಿ ನಂದನ ಗೋಪಾಲ ನಂದಲಾಲ ಹೇ ನಂದಲಾಲ ನಂದಲಾಲ ಹೇ ಗೋಪಾಲ ಆವ ಕುಲವು ರಕ್ಕರಿಯಲಾಗದು ಆವ ಕುಲವೆತ್ತರಿಯಲಾಗದು ಕೋಕೈವ ಇಲ್ಲದತ್ತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ಯಾವ ಕುಲವು ರಂಗಾಯಲಾಗದು ಗೋಕುಲದಲ್ಲಿ ಹುಟ್ಟಿದರಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿತನಂತೆ ತರಳ ತರದಿ ವರಗೈ ಮರವ ತುನಿತು ಮತ್ತೆ ಆಗಿ ತೆರೆದು ಬಾಯೊಳ ಇರಲು ಲೋಕವೈರಸು ಸಾರಿದ ತೋರ್ವನಂತೆ ಆವ ಕುಲವು ರಂಗ ಅರಿಯಲಾಗದು
ಎಡಗೈಯಲ್ಲಿ ರಾಗೆ ಬಲಗೈಯಲ್ಲಿ ಗೀತೆ ಹಿಡಿದವರಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ. ಥ್ಯಾಂಕ್ ಯು. ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರದೀಕ್ಷಣ ಸುಜನ ಬಾಂಧವ ಕೃಷ್ಣ ಸುಂದರಾಕೃತೆ ಮದನ ಕೋಮಳ ಕೃಷ್ಣ ಮಾಧವ ಹರೇ ವಸುಪತಿಪತಿ ಕೃಷ್ಣ ವಾಸವಾನುಜ ವರುಣಾಕರ ಕೃಷ್ಣ ವೇಷವಾಕೃತೆ ಸೂಚಿನಾಯಣ ಕೃಷ್ಣ ಶೌರ್ಯವಾಯಿತೆ ಕುಲಹರ ವಿಭು ಕೃಷ್ಣ ಮುಕ್ತಿದಾಯಕ ತಿಮಲಪಾಯಕ ಕೃಷ್ಣ ವಲ್ಲದೀಪತಿ ಕಮಲಲೋಚನ ಕೃಷ್ಣ ಕಾಮ್ಯದಾಯಕ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮಮೋಚನ ವಿಮಲ ಪ್ರಾರ್ಥನೆ ಕೃಷ್ಣ ಭಕ್ತ ವತ್ಸಲ ಚರಣ ಪಲ್ಲವಂ ಕೃಷ್ಣ ಕರುಣ ಕೋಮಲಂ ಕುಬಲ ಏಷಣ ಕೃಷ್ಣ ಕೋಮಲಾಕೃತೆ ತಪಪದಾಂಚಂ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಚ ಮೋಚನ ಕಾಮ ಸುಂದರ ಕೃಷ್ಣ ಪಾದಿ ಸರ್ವದಾ ನರಕನಾಶನ ಕೃಷ್ಣ ನರಸವಾಯಕ ದೇವಕಿ ಸುತಾ ಕೃಷ್ಣ ಕರುಣ್ಯಾಭುಜೆ ಕಂಸನಾಶನ ಕೃಷ್ಣ ಬಾಲಕಾಸ್ತಿಕಾ ಪಾವನಕೃತ ಕೃಷ್ಣ ದೇಹಿ ಮಂಗಳಂ ಭಕ್ತದಾಂಬುಜಂ ಕೃಷ್ಣ ಶ್ಯಾಮಕೋಮಳಂ ಭಕ್ತವತ್ಸಲ ಕೃಷ್ಣ ಕಾಮ್ಯದಾಯಕ ಪಾರಿಸನ್ನನು ಕೃಷ್ಣ ಶ್ರೀಹರಿ ನಮೋ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮಮೋಚನ ಭಕ್ತದಾಸನ ಕೃಷ್ಣ ಹರಸುನಿ ಸದಾ ಕಾದು ನಿಂತೆನ ಕೃಷ್ಣ ಸಲಮಿಯ ಬಿಡು ಕರುಣವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರದೀಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮಮೋಚನ. ಪದ ಶ್ರೀ ಸೋಮನಾಥ ಪಂಪನ ಪದ ಪಂಡಿತನ ಅವು ಹಕ್ಕುಲು ದಂಪತಿಗಳು ಅಂಚೆನ ಒಂಜಿ ಮಾತನಾಡಿನ ತನ್ನ ಸಂಗೀತ ಕೊರಲು ಬರ್ತನಚ್ಚಿನ ಶ್ರೀಮತಿ ಹರಿಣಿ ಹೃದಯ ಬೇರ್ಲ ಇಂಥ ತೀರ್ಪುಗಾರಿಕೆ ಬೆಂಗಳೂರು ಸಹಕಾರ ಕೊಡ್ತಾರೆ ಅರೆಗಳ ಇಂಗಳ ಮದುವೆಗಳ ಪರವಾಗಿ ಉಡಲು ಸೊಲ್ಮೆನು ಇಂಗಳ ಕಿಂಗ್ಯ ಪ್ರಾಯದ ಒಂದು ತೀರ್ಪುಗಾರಿಕೆ ಮಾಡ್ತಾರೆ ಕಿಂಗ್ಯ ಪ್ರಾಯದ ಪ್ರತಿಭೆ ಬೆಂಗಳೂರಿಗೆ ಪೂಜಾ ಸಮಿತಿ ಮೊದಲು ಚೇರ್ಲು ಒಂದು ನಾಲ್ ಪಂಪನಚ್ಚಿನ ಒಂದು ಕೆಸರು ಗಂಟೆ ಟ್ರೈನ್ ಕೊಟ್ಟಾರೆ ಆಯ್ತಾ ರೀಲ್ಸ್ಗೆ ಒಂದು ಬಾರಿ ಮಲ್ಲ ಬಂದರೆ ಒಂದು ಪದ್ಯವಾಯ್ತದೆ ಚೇರ್ಲು ಒಂದು ನಾಲಿಗೆ ಹೆಚ್ಚು ರಾಮಾಲು ಪಂಪಾಲು ಅಲ್ಲಿ ನಿಜವಾದಲ್ಲಿಗೆ ಮಲಯಾಳಂ ಬರ್ಪು ಜನ ಮಲಯಾಳಂ ಭಾಷೆಗೆ ಆಲ್ಬಮ್ ಗೀತೆಲ್ಲ ಆ ಪಂಡು ನಾನು ಪೂಜಾ ಸರಿ ಕೊರಗಂಜನ ಬುದ್ದುಗೋಡಿದ ಕ್ಷೇತ್ರ ಕೊರಗಂಜ ಕ್ಷೇತ್ರದ ಅವೇಕ ಭಕ್ತಿ ಗೀತೆಯನ್ನು ಪಂಡು ದಂಚಿನ ಆಲ್ಬಮ್ ಗಾಯಕಿ ಅದನ್ನೇ
ಬೇರೆ ಬೇರೆ ಆಲ್ಬಮ್ಸ್ ಆಡಲು ಪದ್ಯ ಸ್ವರ ನಚ್ಚಿನ ಪೂಜಾ ಸರಿಲಿಲ್ಲ ಎಂಕುಲು ತೀರ್ಪುಗಾರಿಕೆ ಮಾಡ್ತಾರೆ అలాగే ಇಲ್ಲಿ ಕಿನ್ನಿ ಜೋಕುಲಿಲ್ಲ ಅವರು ತೀರ್ಪುಗಾರಿಕೆ ಮಾಡ್ಕೊಂಡು ಅವರಿಗೆ ಬಾಧ್ಯತೆ ಇರ್ತದೆ ಈ ಸಮಯ ಅಲೆಗಳ ಮಂದಿರ ಪರವಾದ ಸೋಲ್ಮೇಲೆ ಸಂದೇಶ ಮತ್ತು ಎಂಗಳ ಗೌರವದ ಶಾಲೆ ಸ್ಮರಣಿಕೆಗೆ ಗೌರವವನ್ನು ಸಂದೇಶ ಮಾಡಿ ನಿನ್ನ ಪಾದ ಅರಸಿದೆ ಆಸೆಯ ಬಳ್ಳಿಯು ನಿನ್ನ ಆಸರೆ ಬಯಸಿದೆ ಬಾಳಿಗೆ ಮುಸುಕಿದ ಮಾಯೆಯ ಮರೆಸಿ ನಿನ್ನನ್ನು ಸೇರಲು ಕರುಣಿಸು ಗುರುವೇ ಬಾಳಿಗೆ ಮುಸುಕಿದ ಮಾಯೆಯ ಮರೆಸಿ ನಿನ್ನನ್ನು ಸೇರಲು ಕರುಣಿಸು ಗುರುವೇ ಕರುಣೆಯ ಕಡಲೆ ಶ್ರೀರಾಘವೇಂದ್ರ ಮಮತೆಯ ಮಡಿಲೆ ಶ್ರೀರಾಘವೇಂದ್ರ ಕರುಣೆಯ ಕಡಲೆ ಶ್ರೀರಾಘವೇಂದ್ರ ಮಮತೆಯ ಮಡಿಲೆ ಶ್ರೀರಾಘವೇಂದ್ರ ಧ್ಯಾನಕ್ಕೆ ಕುಳಿತರೆ ಸಂತೆಯ ಚಿಂತೆ ಪೂಜೆಗೆ ನಿಂತರೆ ಕಾಂತೆಯ ಚಿಂತೆ ಧ್ಯಾನಕ್ಕೆ ಕುಳಿತರೆ ಸಂತೆಯ ಚಿಂತೆ ಪೂಜೆಗೆ ನಿಂತರೆ ಕಾಂತೆಯ ಚಿಂತೆ ದರ್ಶನ ಸಮಯದೆ ಲಾಭದ ಚಿಂತೆ ದರ್ಶನ ಸಮಯದೆ ಲಾಭದ ಚಿಂತೆ ಸಂಸಾರ ಭಾರವ ತಾಳದೆ ನಿಂತೆ ಸಂಸಾರ ಭಾರವ ತಾಳದೆ ನಿಂತೆ ಕರುಣೆಯ ತೋರೋ ಶ್ರೀರಾಘವೇಂದ್ರ ಮಮತೆಯ ತೋರೋ ಶ್ರೀರಾಘವೇಂದ್ರ ಕರುಣೆಯ ತೋರೋ ಶ್ರೀರಾಘವೇಂದ್ರ ಮಮತೆಯ ತೋರೋ ಶ್ರೀರಾಘವೇಂದ್ರ ಉಸಿರು ಉಸಿರಲು ತುಂಬಿರು ತಂದೆ ಕಣ ಕಣದಲ್ಲೂ ಅಡಗಿರು ತಂದೆ ಉಸಿರು ಉಸಿರಲು ತುಂಬಿರು ತಂದೆ ಕಣ ಕಣದಲ್ಲೂ ಅಡಗಿರು ತಂದೆ ನಡೆನುಡಿಯಲ್ಲೂ ನೆಲೆಸಿರು ತಂದೆ ನಡೆನುಡಿಯಲ್ಲೂ ನೆಲೆಸಿರು ತಂದೆ ನಿನ್ನಡೆಗೇನಾ ಅದಕ್ಕೆಂದೆ ಬಂದೆ ಕೈ ಹಿಡಿದೆನ್ನನು ನಡೆಸು ತಂದೆ ಮನಸ್ಸಿನ ಭ್ರಮರವು ನಿನ್ನ ಪಾದ ಅರಸಿದೆ ಆಸೆಯ ಬಳ್ಳಿಯು ನಿನ್ನ ಆಸರೆ ಬಯಸಿದೆ ಬಾಳಿಗೆ ಮುಸುಕಿದ ಮಾಯೆಯ ಮರೆಸಿ ನಿನ್ನನ್ನು ಸೇರಲು ಕರುಣಿಸು ಗುರುವೇ ಕರುಣೆಯ ಕಡಲೆ ಶ್ರೀರಾಘವೇಂದ್ರ ಮಮತೆಯ ಮಡಿಲೆ ಶ್ರೀರಾಘವೇಂದ್ರ 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 ಮೊದಲ ಸಂಗೀತ ಕರೋಕೆತ್ತನ ಬಾರಿ ಪೊರ್ಲಾತು ಅಂಚಿನ ಸ್ವರನ್ ರಾಜ್ಕುಮಾರ್ ಸ್ವರನ್ ಇದೇರು ನಮ್ಮ ವೈನ್ ರವೀಂದ್ರ ಹರಿನಕ ಇಂಥ ಸ್ಪರ್ಧದ ಬಗ್ಗೆ ನನ್ನ ಅಭಿಪ್ರಾಯ ಪಲ್ಲ ಶ್ರೀ ಬಾಲಕೃಷ್ಣ ಮಂದಿರ ಕುಂಪರ ಇವತ್ತು ತುಂಬ ಖುಷಿ ಆಗ್ತಿದೆ ಈ ಒಂದು ವೇದಿಕೆಯನ್ನು ನಾನು ಯಾವಾಗಲೂ ಟಿ ವಿಯಲ್ಲಿ ಎಲ್ಲ ನೋಡೋದು ಅಂದರೆ ಎಷ್ಟು ಒಂದು ಗ್ರ್ಯಾಂಡಾಗಿ ಫಂಕ್ಷನ್ ಇಲ್ಲಿ ಅರೇಂಜ್ ಮಾಡ್ತಾರೆ ಪಾಪ ಎಷ್ಟು ಎಫರ್ಟ್ ಇರ್ತದೆ ಅಂತ ಬಟ್ ಇವತ್ತು ನನಗೆ ಜಗದೀಶ್ ಮತ್ತು ಪ್ರವೀಣ್ ಕುಂಪರ್ ಅವರ ಒಂದು ದಯೆಯಿಂದ ಇಲ್ಲಿ ಒಂದು ನನ್ನ ಟೈಮನ್ನು ಹಂಚಿಕೊಳ್ಳುವ ಭಾಗ್ಯ ಸಿಕ್ಕಿದೆ ತುಂಬ ಖುಷಿಯಾಯಿತು ಯಾಕೆಂದರೆ ನಾನು ನೆನೆಸೇ ಇರಲಿಲ್ಲ ಇಷ್ಟು ಮಕ್ಕಳು ಇವತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರಂತ ನಿಜಕ್ಕೂ ಆಶ್ಚರ್ಯ ಆಯಿತು ಅಂದರೆ ಇಂದಿನ ಒಂದು ಪ್ರಸ್ತುತ ಸ್ಥಿತಿ ಹೇಗಿದೆ ಅಂದರೆ ಮಕ್ಕಳು ಮೊಬೈಲ್ ಬಿಟ್ಟು ಬೇರೆ ಹೊರಗೆ ಬರುವುದಿಲ್ಲ ಅಂತ ಟಿ ವಿ ಅಂಥದ್ದೆಲ್ಲ ಇರ್ತದೆ ಆದರೆ ಒಂದು ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಇಷ್ಟೊಂದು ಮಕ್ಕಳು ಭಾಗವಹಿಸಿದ್ದಾರೆ ಅಂದರೆ ಅದು ತುಂಬ ಖುಷಿ ಆಯಿತು ನಾನು ಮಕ್ಕಳಿಗೆ ಒಂದು ಹೇಳಲಿಕ್ಕೆ ಬಯಸೋದೇನೆಂದರೆ ಇದೇ ಇವತ್ತೊಂದು ಏನು ನೀವು ನಿಮ್ಮ ಈ ಒಂದು ಅಭಿರುಚಿಯನ್ನು ತೋರಿಸಿದ್ದೀರಲ್ಲ ಅಂಥದ್ದೇ ಮುಂದಿನ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಯಾಕೆಂದರೆ ಈಗ ಪ್ರಸ್ತುತ ಪರಿಸ್ಥಿತಿಗಳು ಅಷ್ಟು ಸರಿಯಿಲ್ಲ ಅಂದರೆ ಈ ಮೊಬೈಲಲ್ಲಿ ಬೇಡದ್ದು ಬೇಕಾದ್ದು ತುಂಬ ಸಿಗ್ತದೆ ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕಿಂತ
ಇಂಥ ಒಂದು ಕಲೆಗಳಲ್ಲಿ ನಮ್ಮನ್ನು ನಾವು ಒಂದು ತೊಡಗಿಸಿಕೊಂಡ್ರೆ ನಮ್ಮ ಮೈಂಡು ಅದರಲ್ಲಿ ಇನ್ವಾಲ್ವ್ ಆಗ್ತದೆ, ಮತ್ತು ನಮ್ಮ ಮೈಂಡ್ ಬೇರೆ ಕಡೆ ಸಹ ಹೋಗೋದಿಲ್ಲ. ಆದಷ್ಟು ನಾವು ಪೇರೆಂಟ್ಸು ಕೂಡ ಮಕ್ಕಳನ್ನು ಇಂಥದ್ರಲ್ಲಿ ಭಾಗವಹಿಸಲಿಕ್ಕೆ ಸ್ವಲ್ಪ ಪ್ರೇರೇಪಣೆ ಕೊಟ್ಟರೆ ನಮ್ಮ ಮಕ್ಕಳೊಂದು ಒಳ್ಳೆಯ ಎಂತ ಹೇಳ್ತಾರೆ, ಒಂದು ಒಳ್ಳೆಯ ಒಂದು ದಾರಿಯಲ್ಲಿ ಸಾಗುವಂಥ ಒಂದು ಇದಾಗ್ತದೆ. ಅಂದರೆ ಮಕ್ಕಳು ಅದು ಇದು ಬೇರೆ ಬೇರೆ, ಅಂದರೆ ಇವಾಗ ಏನಾಗ್ತದೆ ಅಂದರೆ ಮಕ್ಕಳು ಒಬ್ಬಂಟಿಯಾಗಿರ್ತಾರೆ. ಅಂದರೆ ಮನೆಯಲ್ಲಿ ಎಲ್ಲ ಅವರವರ ಲೋಕದಲ್ಲಿ ಬ್ಯುಸಿ ಇರ್ತೇವೆ, ಪೇರೆಂಟ್ಸ್ ಅವರವರ ಲೋಕದಲ್ಲಿ ಬ್ಯುಸಿ. ಹಾಗಾಗಿ ಒಂದು ಮನೆಯಲ್ಲಿ ಮಕ್ಕಳಿಗೆ ಏನು ಬೇಕಾದರೂ ನಾವು ಎಲ್ಲ ವ್ಯವಸ್ಥೆ ಅಂತ ಮಾಡಿಕೊಡ್ತೇವೆ. ಬಟ್ ಅಲ್ಲಿ ಮಕ್ಕಳ ಮನಸ್ಥಿತಿ ಏನು, ಅವರ ಅಭಿರುಚಿ ಏನು, ಅದೆಲ್ಲ ನಾವು ಅಷ್ಟು ಡೀಪಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಅಂಥದ್ರಲ್ಲಿ ಇಲ್ಲಿಯ ಒಂದು ಈ ವ್ಯವಸ್ಥೆ ನನಗೆ ತುಂಬ ಖುಷಿ ಅನ್ನಿಸ್ತು. ಇಂಥದ್ದೇ ಎಲ್ಲ ಕಡೆ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಮುಂದುವರೆದುಕೊಂಡು ಹೋಗಲಿ ಅಂತ ನನ್ನ ಆಶಯ. ಮಕ್ಕಳಾದಷ್ಟು ಇಂಥ ಒಂದು ಅಭಿರುಚಿಗಳಲ್ಲಿ ಬೆಳೆಯಲಿ ಅಂತ ನನ್ನದೊಂದು ಆಶೆ. ತುಂಬ ಖುಷಿಯಾಯಿತು ಇವತ್ತಿನ ಈ ಒಂದು ನಮ್ಮ ಒಂದು ಅಮೂಲ್ಯ ಸಮಯ ನಮಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ಕೊಟ್ಟಂಥ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ನನ್ನ ಕುಂಪಲ ಬಾಲಕೃಷ್ಣ ಮಂದಿರದ ಎಲ್ಲ ಸಮಿತಿಯ ಪದಾಧಿಕಾರಿಗಳಾಗಿರಲಿ, ಎಲ್ಲ ಸದಸ್ಯರಾಗಿರಲಿ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ವಿಜೇತರ ಗೀತೆ ನಮ್ಮ ಇನಾಮ್ ಪಟ್ಟು ನಂಚಿನ ಕಾರ್ಯಕ್ರಮ ಭಾಗವಹಿಸಿ ನಂಚಿನ ಮಾತ ವಿದ್ಯಾರ್ಥಿ ಬನ್ನಿ ಬರೇ. ಈ ವಿಭಾಗ ಇದೀಗ ಅಂತಿಮವಾಗಿ ನಡೆದಂತ ವಿಭಾಗ 8ರಿಂದ 10 ತರಗತಿ ವಿಭಾಗ. ತೃತೀಯ ಸ್ಥಾನಿ ಇದರಲ್ಲಿದ್ದಾರೆ ನೋಡುವ. 8ರಿಂದ 10 ವಿಭಾಗದಲ್ಲಿ ತೃತೀಯ ಸ್ಥಾನಿ ಅಭಿಜ್ಞಾ ರಾವ್, ಶಾರದಾ ವಿದ್ಯಾನಿಕೇತನ ತಲಪಾಡಿ. ಇದ್ದೀರಾ? ಇಲ್ಲ. ದ್ವಿತೀಯ ಸ್ಥಾನಿ ದೀವಿತ್ ಜೆ ಪೂಜಾರಿ, ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ. ದ್ವಿತೀಯ ಸ್ಥಾನಿ ಇವತ್ತಿನ ಈ ಒಂದು ಪ್ರಶಸ್ತಿ ಗಳಿಸಿದ್ದಾರೆ ದೀವಿತ್. ಸಂಗೀತ ಸ್ಪರ್ಧೆ ಅಂತಿಮ ವಿಭಾಗದ 8ರಿಂದ 10ನೇ ತರಗತಿ ಸಂಗೀತ ಸ್ಪರ್ಧೆಯ ವಿಭಾಗದ ಪ್ರಥಮ ಸ್ಥಾನಿ ಜಗತ್ ನರಿಂಗಾನ, ಶಾರದಾ ಗಣಪತಿ ವಿದ್ಯಾಲಯ, ಪುಣ್ಯಕೋಟಿ ನಗರ. ಜಗತ್ ನರಿಂಗಾನ. ಧೃತಿ ಪಿ ಭಟ್ ಪ್ರಥಮ ಸ್ಥಾನಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರಶಸ್ತಿ ಪತ್ರ 13 ಪ್ರಶಸ್ತಿ ತಮ್ಮ ಶಾಲೆಗೆ ನಾವು ಕಳಿಸ್ತೇವೆ. ನಾಳೆ ಅದನ್ನು ಮುಟ್ಟಿಸುವಂತ ವ್ಯವಸ್ಥೆ ಮಾಡ್ತೇವೆ. ಪೆನ್ಸಿಲ್ನಲ್ಲಿ ಚಿತ್ರ ಬಿಡಿಸುವುದು ಸಮಾಧಾನಕರ ಬಹುಮಾನ ಸಮೃದ್ಧ ಸಿ, ನಿಸರ್ಗ ಲೇಔಟ್ 5ನೇ ತರಗತಿ. ಸಮೃದ್ಧ ಸಿ. ಇನ್ನೊಂದು ಸಮಾಧಾನಕರ ಬಹುಮಾನ ನೋಡಿ, ನಿಮ್ಮ ಹೆತ್ತವರು ಮೊಬೈಲಲ್ಲಿ ಫೋಟೋ ತೆಗಿಬಹುದು, ಮಕ್ಕಳಿಗೆ ಒಂದು ಪ್ರೈಸ್ ಕೊಡುವುದು. ಇನ್ನೊಂದು ಸಮಾಧಾನಕರ ಬಹುಮಾನ ಆಯುಷ್ HP ಶಾರದಾ ವಿದ್ಯಾನಿಕೇತನ್. ಆಯುಷ್ HP ಶಾರದಾ ವಿದ್ಯಾನಿಕೇತನ್.
ಸ್ಪರ್ಧೆ ತೃತೀಯ ಬಹುಮಾನ ಪ್ರದ್ಯುನ್ ಪಕ್ಕಳ 7ನೇ ತರಗತಿ ಶಾರದಾ ವಿದ್ಯಾನಿಕೇತನ ತಲಪಾಡಿ. ಐದರಿಂದ 7ನೇ ತರಗತಿ ಚಿತ್ರಕಲಾ ಸ್ಪರ್ಧೆ ಪೆನ್ಸಿಲ್ ಶ್ರೀಕೃಷ್ಣನ ಚಿತ್ರ ಬಿಡಿಸುವುದು. ದ್ವಿತೀಯ ಸ್ಥಾನಿ ತೃಪ್ತಿ ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್. ತೃಪ್ತಿ 2ನೇ ಇನಾಮ್ ಗೆಂದಿನ ಚಿನ್ನ ಪೊಣ್ಣು ಮಗಳು ತೃಪ್ತಿ ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್. 8ರಿಂದ 9ನೇ ತರಗತಿ ವಿಭಾಗ, ಅದಕ್ಕಿಂತ ಮೊದಲು 5ರಿಂದ 7ನೇ ತರಗತಿ ವಿಭಾಗದ ಒಂದು ಪ್ರಥಮ ಸ್ಥಾನಿ ಚಿತ್ರ ಬಿಡಿಸುವ ಸ್ಪರ್ಧೆ ಪೆನ್ಸಿಲ್ನಲ್ಲಿ ಸಾಹಿಶ್ ಅಮೀನ್ 6ನೇ ತರಗತಿ ಪರಿಜ್ಞಾನ ವಿದ್ಯಾಲಯ. ಎಂಟರಿಂದ 9ನೇ ತರಗತಿ ವಿಭಾಗ ಸಮಾಧಾನಕರ ಬಹುಮಾನ. 8ರಿಂದ 9ನೇ ತರಗತಿ ವಿಭಾಗಕ್ಕೆ ನಾವು ಕಲರ್ನಲ್ಲಿ ಶ್ರೀಕೃಷ್ಣನ ಚಿತ್ರ ಬಿಡಿಸುವುದು. ಈ ಒಂದು ವಿಭಾಗದಲ್ಲಿ ಸಮಾಧಾನಕರ ಬಹುಮಾನ ಗೌತಮ್ ಆರ್ 8ನೇ ತರಗತಿ ಕೆಂಡ್ರ ಹೈಸ್ಕೂಲ್ CBSE ಮಂಗಳೂರು. ಗೌತಮ್ ಆರ್ ಸಮಾಧಾನಕರ ಪ್ರೋತ್ಸಾಹಕ ಬಹುಮಾನ ಗೌತಮ್ ಆರ್ ಕೆಂಡ್ರ ಮಂಗಳೂರು CBSE. 8ರಿಂದ 9ನೇ ತರಗತಿ ವಿಭಾಗದ ತೃತೀಯ ಸ್ಥಾನಿ UM ಸಮನ್ಮಿ 8ನೇ ತರಗತಿ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ತಲಪಾಡಿ. ಎಂಟರಿಂದ 9ನೇ ತರಗತಿ ವಿಭಾಗ ಈ ಕೂಟದ ಸ್ಪರ್ಧೆಯ ದ್ವಿತೀಯ ಸ್ಥಾನಿಯಾಗಿ ಜನನ್ 8ನೇ ತರಗತಿ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಚ್ಚಿಲ. ಜನನ್ ಭಗವತಿ ಉಚ್ಚಿಲ ಚಿತ್ರಕಲಾ ಸ್ಪರ್ಧೆ ಕಲರ್ ಶ್ರೀಕೃಷ್ಣನ ಚಿತ್ರ ಜನನ್. ಅಷ್ಟಮಿ ಸಂಭ್ರಮದ ಪ್ರಥಮ ಸ್ಥಾನಿ ಸನ್ನಿಧಿ ಪಿ ಸನಿಲ್ 8ನೇ ತರಗತಿ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ. PUC ವರೆಗೆ ಐಚ್ಛಿಕ ಅಂತ ಕೊಟ್ಟಿದ್ದೇವೆ. ಇಲ್ಲಿ ಸ್ಥಳದಲ್ಲಿ ನಾವು ಮೊಸರು ಕುಡಿಕೆ ಉತ್ಸವ ಅಂತ ಕೊಟ್ಟದ್ದು. ಅವರವರ ತಲೆಗೆ ಯಾವ ರೀತಿ ತನ್ನ ಚಿತ್ರಕಲೆ ಬರ್ತದೆ ಎಂಬ ನೆಲೆಯಲ್ಲಿ ಐಚ್ಛಿಕ ವಿಷಯ ಇಲ್ಲೇ ತಿಳಿಸಿದ್ದು ಬಹಳ ಸೊಗಸಾಗಿ ಮಾಡಿದ್ದಾರೆ. ಮತ್ತೆ ಅದರ ವಿಷಯ ತಿಳಿಸ್ತಾರೆ ನಮ್ಮ ಮನೋಜ್ ಸರ್. ಅದಕ್ಕಿಂತ ಇದೀಗ ಆ ಒಂದು ಸ್ಪರ್ಧೆಯಲ್ಲಿ SSLC ಮತ್ತು PUC ವಿಭಾಗದಲ್ಲಿ ಸಮಾಧಾನಕರ ಬಹುಮಾನ ತನುಷ್ ಪ್ರಥಮ PUC ತನುಷ್ ಕಾಲೇಜ್ ನಮ್ಮ ಸೋಮೇಶ್ವರ. ಹತ್ತರಿಂದ PUC ವರೆಗಿನ ಐಚ್ಛಿಕ ವಿಷಯದ ಮೊಸರು ಕುಡಿಕೆ ಉತ್ಸವದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿಯಾಗಿ ಶ್ರೀ M 10ನೇ ತರಗತಿ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಶ್ರೀ ತೃತೀಯ. ಹತ್ತರಿಂದ PUC ವರೆಗಿನ ಈ ಒಂದು ಸ್ಪರ್ಧೆಯಲ್ಲಿ ಐಚ್ಛಿಕ ವಿಷಯದಲ್ಲಿ ದ್ವಿತೀಯ ಸ್ಥಾನಿಯಾಗಿ ದಿಶಾಂತ್ M ಪಂಡಿತ್ ಪ್ರಥಮ PUC. ದಿಶಾಂತ್ M ಪಂಡಿತ್ ಅತ್ತಾವರ ಮಧುಸೂದನ್ ಕುಶೆ ಶಾಲೆ ಅತ್ತಾವರ.
10ರಿಂದ PUC ವರೆಗಿನ ಚಿತ್ರಕಲಾ ಸ್ಪರ್ಧೆ, ಐಚ್ಛಿಕ ವಿಷಯ, ಮೊಸರು ಕುಡಿಕೆ ವಿಷಯ, ಅದರೆಲ್ಲವನ್ನು ಕೂಡ ಮೊಸರು ಕುಡಿಯಲ್ಲಿ ಬರುವಂತ ಎಲ್ಲ ವಿಷಯಗಳನ್ನು ಜೋಡಿಸಿ ಒಂದು ಸುಂದರವಾದ ಚಿತ್ರಕಲೆಯನ್ನು ನಿರ್ಮಿಸಿದಂತ ಪ್ರಥಮ ಸ್ಥಾನಿ ಕೀರ್ತನ್, ಅಂಕುರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಕೀರ್ತನ್, ಅಂಕುರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಥಮ ಸ್ಥಾನಿ ಬಂದಿದ್ದಾರೆ. ಅಂಕುರ್ ಏನದು ಒಂಚೂರು ಅಂಕುರ್ನ ಒಂಚೂರು ಪಾತೇರು ಬಲೆ ಸ್ಪರ್ಧೆಗೆ ಎಂಕಲ ತೀರ್ಪುಗಾರನ ಕೈಟಿತ್ತನು ಶಿವ ಫ್ರೆಂಡ್ಸ್ ದಾಕಲ್ಲ ಪಿಲಿವಶಲೆತ್ತನ ಆ ಚಿತ್ರಡ್ ಅಂಚನೆ ಒಂಜಿ ಸೈಡ್ 3 ಕಟ್ಟ ಮಿತ್ರ ಮಂಡಲದ DJ ಎಲ್ಲ ಎತ್ತಂಡು, ಒಂಜಿ ಸೈಡ್ ಪೂರ ಎತ್ತಂಡು. ಅಂಡ್ ಈ ವರ್ಷ DJ ಇಜ್ಜಿ ಮೊಸರು ಕುಡಿಗಾನ ಪೂರ್ಸದ DJದ ಕಲ್ಪನೆ ಎಲ್ಲ ಕೊಡ್ತೇರು ಅವ ಚಿತ್ರಡ್ ಬೊಕ್ಕ ಎಂಕಲ್ ಕೊರ್ಪ ಮಂದಿರ ಪ್ರದರ್ಶನ ದೀಪ ಶಿವ ಫ್ರೆಂಡ್ಸ್ ದ ಪೀಲಿತ ಎಂಚ ಬತ್ನಿ ಅಲ್ಪದಯನ ಕುದ್ರುಳಿದಯನ ಅಲ್ಲ ಅದು ಅಮ್ಮ ಹೇಳಿದ್ದು ಹೀಗೆ ಮಾಡ್ಲಿಕ್ಕೆ. DJ ಚಿತ್ರ ಬಿಡಿಸ್ಬೇಕಂತ ಯಾರು ಹೇಳಿದ್ದು? ಅದು ನಾನೇ ಇದು ಮಾಡಿ. DJ ಅಲ್ಲಿ ಕುಣಿಲಿಕ್ಕೆ ಹೋಗಿದ್ದೆ ಹೋದ ವರ್ಷ? ಇಲ್ಲ. ಮತ್ತೆ ಮಡಕೆ ಹೊಡೆಯುವ ಕಲ್ಪನೆ ಅದು ಸರ್ಚ್ ಹಾಕುವಾಗ ಮೊಬೈಲಲ್ಲೆಲ್ಲ ಸಿಕ್ಕಿತ್ತು. ಮತ್ತೆ ಇಲ್ಲಿ ಅಲ್ಲದೆ ಈ ವರ್ಷ ಎಲ್ಲಿ ಎಲ್ಲ ಪ್ರಶಸ್ತಿ ಗಳಿಸಿದೆ? ಎಲ್ಲಿ ವಿನ್ ಆಗಿದೆ? ಬೇರೆ ಮೊನ್ನೆ ಆರ್ಟಿದಾಗೇನ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು, ಮತ್ತೆ ಇಲ್ಲಿ ಕಾವೂರಲ್ಲಿ ಫಸ್ಟ್ ಬಂತು, ಮತ್ತೆ ತುಂಬ ಕಡೆ. ನಮಗೆ ಅಂಕುರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ, ಎಲ್ರಿಗೂ ಒಂದು ಕನ್ಫ್ಯೂಸ್ ಇತ್ತು. ಎಲ್ಲಿ? ಅದು ಮೂಡಬೆಟ್ಟು, ಕೋಡಿಕೆರೆ. ಕೋಡಿಕೆರೆ, ಅಂಕುರ್, ಸುರತ್ ಕಲ್ಬರೆ. ಸರಿ, ಎಲ್ಲ ಸಮೂಹ ಚಿತ್ರ ಬನ್ನಿ. ಎಲ್ರಿಗೂ ಭಾಗವಹಿಸಿದವರಿಗೂ ಚಪ್ಪಾಳೆ ಬರಲಿ, ವಿಜೇತರಿಗೂ ಬರಲಿ. ಚಿತ್ರಕಲೆ ಪಲ್ಲಕನೆ ಆಯೆ ಅಂಕುರದ ಹುಡುಗಿ ಎಂಕಲ್ಲ ಏರಿಡ್ದು ಬೈದಿನಾಯೆ ಯಾನ್ ಅಂಕುರು ಪನ್ನಗೆನ್ನಿಯೆ ಮುಲ್ಪಲ ಉಲ್ಪ ಅಂಕುರು ಪನ್ಪುನ ಸ್ಕೂಲ್ ಉಂಡ ಪಂದು ಯಾನ್ ಅಕ್ಕಲ ಸ್ಕೂಲ್ಗೂ ಡಾನ್ಸ್ ಟೀಚರ್ ಅದು ಪೋದಿತ್ತು ಒಂಜಿ 2 ವರ್ಷ ಇತ್ತೆ ಅಲ್ಪ ಅಂಡ ಆಯ್ನ ತೂತಿನಪ್ಪಕ್ಕೆ ಇನ್ನೊಪ್ಪೆ ಅಂಡ ಯಾನ್ ಬೇ ಇದಾದ ಅಂದ ನ್ಯಾಯ ಮಲ್ದಿನ ಚಿತ್ರ ತೂಂಡ ಆಯ್ತು ಮಾತ ವರ್ಣನೆಲ್ಲ ಇತ್ತನು ಮಾತಲ್ಲ ಅಸ್ತಮಿಗೆ ನಮ್ಮ ಎಂಚಿನ ಯೂಸ್ ಮನ್ಪ ಎಂಚಿನ ಮನ್ಪ ಮಾತ ಇತ್ತಂಡು ಮೇರ್ ಪಂಡಿಲಕನೆ ಆಯ್ನ ಇಮೇಜ್ ಇತ್ತು ಎಂಚಿನ ಮಾತ ಜೋಕುಲ್ಲ ಪೊರ್ಲು ಮಲ್ದೇರಿ ಮಾತ ಜೋಕುಲ್ಲ ಪೊರ್ಲು ಮಲ್ದಂಡ ಐಟು ಎಂಕ್ಲಿಗೆ ಪೆಜ್ಜಿ ತೆಪ್ಪುನ ಕರ್ತವ್ಯ ಎಂಕಲ್ನ ಮಾತೆರೆಗ್ಲ ತುಳು ಬರ್ಪುಂಡತೆ ಅವೇನು ಪೆಜ್ಜಿ ತೆಪ್ಪುನ ಕರ್ತವ್ಯ ಎಂಕಲ್ನ ಅಂಚ ಪೆಜ್ಜಿ ತೆತ್ತದ ಎಂಕಲ್ ಮಾತಿರ್ಲವೇನು ಮೂಜಿ ಜನವೇನು ಸರಿ ಕಟ್ಟೆ ತೋದು ಕುಡರ ಮೂಜಿ ಸಲ ವಿಮರ್ಶನೆ ಮಂತದ ಎಂಕುಲವೇನು ಫಸ್ಟ್ ಸೆಕೆಂಡ್ ಮಾತೆರೆಗ್ಲ ಕೊಡ್ತಾ ಮಾತ ಜೋಕ್ಲೆಲ ಮಲ್ದಿನ ಚಿತ್ರ ಮಾತ ಪೊರ್ಲ ಆತಂಡು ಅಂಡ ಜಡ್ಜ್ಮೆಂಟೆಡ್ ಎಂಕಲ್ ಪೆಜ್ಜಿ ತೆಪ್ಪುನ ಎಂಕಲ್ನ ಕರ್ತವ್ಯ ಐಟುದಲ್ಲ ತಪ್ಪಿತ್ತಂಡು ಎಂಕ್ಲೇನ ಮಾಪು ಮಲ್ಪುಲೆ ಜೋಕ್ಲೆನ ಎಂಕಲು ದಯ ಮಲ್ತದು ಮಾತೆರೆಗ್ಲ ಒಂಜೆ ಲೆಕ್ಕದ್ದು ತೂಕ ಮಲ್ತದೆ ಎಂಕುಲು ಕೊಡ್ತಾ ದಯ ಮಲ್ತಿ ಏರ್ಲ ಬೇಜಾರು ಮಲ್ಪೋಜೆ ಪ್ರೈಸ್ ಮಾತೆರೆ ಎಂಕ್ಲು ಪೆಜ್ಜಿದೆ ಕೊಡ್ತೀನಿ ತೂದೆ ಕೊಡ್ತೀನಿ ಏರೆಗ್ಲ ಎಂಕ್ಲು ಮೋಸ ಮಂದಿಜ ಎಂಕಲ್ ಪನ್ಪ ಪುಟಾಣಿ ಕ್ರಮ ಸಂಖ್ಯೆ 1 ಬರ್ಲಿ ಚಪ್ಪಾಳೆ. 2025 ಕೃಷ್ಣ ವೇಷ ಸ್ಪರ್ಧೆಯ ಪ್ರಥಮ ಸ್ಪರ್ಧಿ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ನಂದ ನಂದನ ಕೃಷ್ಣ ರುಕ್ಮಿಣೀಪತಿ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ನಂದ ನಂದನ ಕೃಷ್ಣ ರುಕ್ಮಿಣೀಪತಿ ಗರುಡ ವಾಹನ ಕೃಷ್ಣ ಗೋಪಿಕಾಪತಿ ಶರಣು ಮೋಹನ ಕೃಷ್ಣ ಪ್ರಭೋ ಸದ್ಗತೆ ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ನಂದ ನಂದನ ಕೃಷ್ಣ ರುಕ್ಮಿಣೀಪತಿ ನೀಲ ಮೋಹನ ಕೃಷ್ಣ ಸುಂದರಾಕೃತಿ ತನುಜನಾಶನ ಕೃಷ್ಣ ಹರೇ ಮುರಾರಿ ದ್ವಾರಕಾಪತಿ ಕೃಷ್ಣ ಯಾದವೋನ್ನತ ವೈಷ್ಣವಾಕೃತಿ ಗುರು ಜಗನ್ನಾಯಕ. ಪುಟಾಣಿ ಕೃಷ್ಣನಾಗಿ ಅಚಿಂತ್ಯ ವೇದಿಕೆಯಲ್ಲಿ ಕೃಷ್ಣ ಅತ್ತರೂ ಚಂದ, ಕೃಷ್ಣ ನಗೆ ಆಡಿದರೂ ಕೂಡ ಚಂದ. ಶ್ರೀಕೃಷ್ಣನ ಬಾಲಲೀಲೆಯನ್ನು ನೆನಪಿಸುವಂತಹ ಬಹಳ ಸುಂದರವಾದಂತಹ ಚಿತ್ರಣ ಪ್ರಸ್ತುತಿಗೊಳ್ತಾ ಇದೆ. ಚೆನ್ನಾಗಿ ಮಿಂಚುತ್ತಾ ಇದ್ದಾನೆ.
ವೇದಿಕೆಯಲ್ಲಿ ನೇಯ ಮುಗುಳು ನಡೆ ಆಡುತ್ತಾ ಕೊಳಲನೋದುವ ಕೃಷ್ಣ ನೇಯ ವೇದಿಕೆಯಲ್ಲಿ ಇಲ್ಲಿ ಇದು ಮೇಲುನಗೆಯಾಡುತ್ತಾ ಕೊಳಲನೋದುವ ಶ್ರೀಕೃಷ್ಣ ನೋಡುವುದೇ ಅಂದ. ಇಂತಹ ಪ್ರಸ್ತುತಿಯನ್ನು ವೇದಿಕೆಯಲ್ಲಿ ಪುಟಾಣಿ ನೇಯ ಕೃಷ್ಣನಾಗಿ ಕಣ್ಮನವನ್ನು ಸೆಳೀತಾ ಇದ್ದಾನೆ. ಗೋಪಾಲಕರಾಗಿ ಗೋಗಳನ್ನು ಕಾಯುವಂತಹ ಗೋಪಾಲಕರಾಗಿ ಕೊಳಲನ್ನೋದುವ ಕೃಷ್ಣನಾಗಿ ಬೆಣ್ಣೆಯನ್ನು ತಿನ್ನುವಂತಹ ಮುದ್ದು ಕೃಷ್ಣನಾಗಿ ವೇದಿಕೆಯಲ್ಲಿ ಅಭಿನಂದನೆಗಳು ನೀಯ ಇವರಿಗೆ. ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 6 ಶಿವನ್ಯ. राम जी की कृपा से मैं बची, राम जी की कृपा से मैं बची, राम जी की कृपा से। मैया यशोदा ये तेरा कन्हैया, पनघट पे मेरी पकड़े है मैया। तंग मुझे करता है, संग मेरे लड़ता है। राम जी की कृपा से मैं बची, राम जी की कृपा से मैं बची हो, राम जी की कृपा से। ಮೊಸರ ತಿನ್ನುವ ಮುದ್ದು ಕೃಷ್ಣನಾಗಿ ವೇದಿಕೆಯಲ್ಲಿ ಶಿವನ್ನ की गलियों में जमुना किनारे ಅಭಿನಂದನೆಗಳು. करिया ಬೆಣ್ಣೆ ತಿನ್ನುವಾಗ ಯಾರಾದ್ರೂ ನೋಡ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದಾರೆ. ನಿಮಗೆ ಯಾರು ಕೊಡುವುದಿಲ್ಲ, ನಾನು ಮಾತ್ರ ತಿನ್ನೋದು ಅಂತ ನೀವು ನೋಡ್ಬೇಕಷ್ಟೇ. ಓಹ್, ಎಷ್ಟಿದೆ ಅಂತ ನೋಡ್ತಾ ಇದ್ದಾರೆ. ಎಲ್ಲರೂ ನೋಡಿದ್ರೆ ನಾನು ತಿನ್ನೋದಿಲ್ಲ ಅಂತ ನೋಡಿ. ಅಭಿನಂದನೆಗಳು ಶಿವಾಂಶ್ ಆರ್ ಶೆಟ್ಟಿ. ಎಲ್ಲರೂ ಕೂಡ ಸಂಭ್ರಮ ಪಡ್ತಾರೆ, ಆನಂದ ಪಡ್ತಾರೆ. ಇರುವುದಕ್ಕೆ ಸಾಕ್ಷಿ ಕೃಷ್ಣನ ತುಂಟಾಟ, ಕೃಷ್ಣನ ನರಿದಾಟವನ್ನು ನೋಡುವುದು ಅಂದ.
ಅಭಿನಂದನೆಗಳು. ಮುದ್ದಾದ ಕೃಷ್ಣ ವೇದಿಕೆಯಲ್ಲಿ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬಾಲ್ಯದ ತುಂಟಾಟವನ್ನು ಕೃಷ್ಣ ಪ್ರಸ್ತುತಿ ಮಾಡ್ತಾ ಇದ್ದಾರೆ. ಕೃಷ್ಣನಾಗಿ ಧ್ರುವಾಂಶ್ ಕೆ ಶೆಟ್ಟಿ ವೇದಿಕೆಯಲ್ಲಿ. ಅಭಿನಂದನೆಗಳು. ಕುಣಿದಾಡುವ ಕೃಷ್ಣ ವೇದಿಕೆಯಲ್ಲಿ ನೋಡೋಣ. ಮೊಸಲ ತಿನ್ನುವ ಮುದ್ದು ಕೃಷ್ಣ ವೇದಿಕೆಯಲ್ಲಿ. ಅಭಿನಂದನೆಗಳು. ತುಳಸಿ ಮಾಲಾಧಾರಿಯಾಗಿ ಕೊಳಲನ್ನೋದುವ ಮುದ್ದು ಕೃಷ್ಣ ವೇದಿಕೆಯಲ್ಲಿ. ಅಭಿನಂದನೆಗಳು. ಕ್ರಮ ಸಂಖ್ಯೆ 16
ಕ್ರಮಸಕ್ಕೆ 17. हरे मुरारी हे नाथ नारायण वासुदेवा गैया चरैया माखन चुरैया गैया चरैया माखन चुरैया दीनों की नैया के तुम ही खिवैया हे नाथ नारायण वासुदेवा श्री बांके बिहारी नंदलाल मेरो है श्री कृष्ण गोविंद हरे मुरारी हे नाथ ಧನ್ಯವಾದಗಳು. ತಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಅಭಿನಂದನೆಗಳು. ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ನಲಿದಾಡೋಣ ಹಾಡೋಣ ಓಡಿ ಬಾರೋ ಕಾಡು ಮೇಡು ಮೋದಕೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಕೃಷ್ಣ ಕೃಷ್ಣ ಓಡಿ ಬಾ ತುಂಟ ಕೃಷ್ಣ ಓಡಿ ಬಾ ಒಲಿದು ನಲಿದು ಬೇಗ ಬಾ ಪುಟ್ಟ ಹೆಜ್ಜೆಲೋಡಿ ಬಾ ಕೃಷ್ಣ ಕೃಷ್ಣ ಓಡಿ ಬಾ ತುಂಟ ಕೃಷ್ಣ ಓಡಿ ಬಾ ಒಲಿದು ನಲಿದು ಬೇಗ ಬಾ ಪುಟ್ಟ ಹೆಜ್ಜೆಲೋಡಿ ಬಾ ಆಡಲು ನವಿಲ ಪಿಂಚವು ಆನಂದ ಒಂದೇ ಗೋಪಿಯು ಆಡಲು ಬಾರೋ ದೇವನೇ ಅಂದದ ಮುದ್ದಿನ ಕೃಷ್ಣನೇ ಆಡಲು ನವಿಲ ಪಿಂಚವು ಆನಂದ ಹೊಂದೆ ಗೋಪಿಯು ಆಡಲು ಬಾರೋ ದೇವನೇ ಅಂದದ ಮುದ್ದಿನ ಕೃಷ್ಣನೇ ದುಗುಡವ ತೀರಿಸೋ ಬಾಲಕ ಗೋಕುಲ ಬಾಲ ಓಡಿ ಬಾ ಬಾಲ ಗೋಪಾಲ ಓಡಿ ಬಾ ಗೋಕುಲ ಬಾಲ ಓಡಿ ಬಾ ಬಾಲ ಗೋಪಾಲ ಓಡಿ ಬಾ ಕೃಷ್ಣ ಕೃಷ್ಣ ಓಡಿ ಬಾ ತುಂಟ ಕೃಷ್ಣ ಓಡಿ ಬಾ ಕಾಣಲು ಕಣ್ಕಣಿಯಲು ನಾ ಕಾಣಲು ಅಭಿನಂದನೆಗಳು. ವರ್ಣನ ಕಾಣಲು ಮುದ್ದು ಕೃಷ್ಣ ವೇಷ ಸ್ಪರ್ಧೆ
ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 23 ದಿಶಾನ್ ಪಾಟೀಲ್. ಕ್ರಮ ಸಂಖ್ಯೆ 23. ಅಭಿನಂದನೆಗಳು. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕುಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕುಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. मुकुंदा मुकुंदा कृष्णा मुकुंदा मुकुंदा मुझे दान में दे विंदा विरिंदा विरिंदा के मिटा. मुकुंदा मुकुंदा कृष्णा मुकुंदा मुकुंदा मुझे दान में दे विंदा विरिंदा विरिंदा. डोर तेरे साथ कुछ भी नहीं है अब मेरे हाथ. मुकुंदा मुकुंदा कृष्णा मुकुंदा मुकुंदा मुझे दान में ಅಭಿನಂದನೆಗಳು. ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ. ಪುಟಾಣಿ ಕೃಷ್ಣ ನಾಡು ನಿನ್ನ ಅಪ್ಪೆ ಓಡೋಡು ಯಶೋದೆ ಓಡು ಒಳ್ಳೇದು ಬರೋದು ನಾಡ್ದೋಡು. ಅಭಿನಂದನೆಗಳು. ಗೋಪಾಲಕೃಷ್ಣನ ಒಂಜಿ ಸಂಕೇತವೈನಂಚಿನ ಒಂಜಿ ಗೋಪಾಲನ ಒಂಜಿ ಮೂರ್ತಿನ ಜೋಕ್ಲೆಗ್ ಪ್ರೀತಿಪೂರ್ವಕವಾದ ಈಗಲ ಮಂದಿರದ ಒಂಜಿ ಸಮಿತಿದ ಒಂಜಿ ಪ್ರಮುಖರಾದ ಪುನಜನ ಶ್ರೀದೇವಿ ದಂಪತಿನಕಲು ಕೋರೊಂದುಲ್ಲೇರು. ಐತೊಟ್ಟುಗು ಮಂದಿರದ ವತಿರ್ದು ಜೋಕ್ಲೆಗೆ ಮೆಡಲ್ ಬೊಕ್ಕ ಸರ್ಟಿಫಿಕೇಟ್ ಶಾಶ್ವತವಾದ ನಮ್ಮ ಬಾಲೆ ಈ ಒಂಜಿ ಕೃಷ್ಣಾಂಗನಡ್ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಮಲ್ತನ ಮಲ್ಪುನಂಚಿನ ನೆಂಪುಗಬೋಡ. ನಿಖಲ ಕೈಕ್ ಬೇಲ ಕೊರ್ಲೆ ಈ ಜೋಕ್ಲೆಗ್ ಇಲ್ಲದ ಅಪ್ಪೆಲ್ಲೆಗೆ ಒಂಜಿ ತಾಟಿ ಬರೋಡು ನಿಖಲ ಮಾತಾಡಲ್ಲ ಕೈ ತಾಟಿ ಸಮೂಹ ಭಾವಚಿತ್ರ ಬಾಲಕೃಷ್ಣನ ಕೊಡಿಯರಿಟ್ಟು ಕೃಷ್ಣಾಂಗನಡು. ಈ ವಿಭಾಗದ ಫಲಿತಾಂಶ ಒಂದು ಕೆಲವೇ ಕ್ಷಣಗಳಲ್ಲಿ ಅದರಿಂದೆಲ್ಲ
ಕೂತ್ಕೊಳ್ಳಿ. ಕೆಲವು ಕ್ಷಣಗಳೇ ಫಲಿತಾಂಶ ಘೋಷಣೆ ಆಗ್ತದೆ. ವಿಜೇತರಿಗೆ ಬಹುಮಾನ ವಿತರಣೆ ಕೂಡ ನಡೀಲಿ. ವೇದಿಕೆಯಲ್ಲಿರುವಂತಹ ಸ್ಪರ್ಧಾಳು ಕ್ರಮ ಸಂಖ್ಯೆ 1. ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ತುಂಗೊಳಲ ನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳಲ ನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ. ಅಭಿನಂದನೆಗಳು. ಅಭಿನಂದನೆಗಳು. ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ಅಭಿನಂದನೆಗಳು. ಗೋಪಾಲ ಬಾಲಗನೇ ಗೋಕುಲ ಬಾಲಗನೇ ಕನ್ನ ಗೋಪಾಲ ಅಭಿನಂದನೆಗಳು. नारायण वासुदेव गैया चरैया माखन चुरैया गैया चरैया माखन चुरैया दीनों की नैया के तुम ही खिवैया हे नाथ नारायण वासुदेवा गोविंद मेरो है गोपाल मेरो है गोविंद मेरो है गोपाल मेरो है हरे मुरारी हे नाथ ಅಭಿನಂದನೆಗಳು. नारायण ರಾಧೆಯ ಕೃಷ್ಣ ಬೇಗ ಬಾರೋ ನೀನಲ್ಲಿ ದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರೋ ನೀನಲ್ಲಿ ದಾಡೋಣ
ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 9 ವೇದಿಕೆಯಲ್ಲಿ. ಕೃಷ್ಣ ಕೃಷ್ಣ ಓಡಿ ಬಾ ತುಂಟ ಕೃಷ್ಣ ಓಡಿ ಬಾ ಒಲಿದು ನಲಿದು ಬೇಗ ಬಾ ಪುಟ್ಟ ಹೆಜ್ಜೆ ಓಡಿ ಬಾ ಕೃಷ್ಣ ಕೃಷ್ಣ ಓಡಿ ಬಾ ತುಂಟ ಕೃಷ್ಣ ಓಡಿ ಬಾ ಒಲಿದು ನಲಿದು ಬೇಗ ಬಾ ಪುಟ್ಟ ಹೆಜ್ಜೆ ಓಡಿ ಬಾ ಆಡಲು ನವಿಲ ಅಭಿನಂದನೆಗಳು. ಆಕಾಶ ಹೊಂದಿದ್ದಾನೆ. ರಚನೆ, ನಿರ್ಮಾಣ, ನಿರ್ದೇಶನ ಪೂರ ಅಪ್ಪೆನೆ ಅದು ಪೋಡು. ಎಸ್. ಕ್ರಮ ಸಂಖ್ಯೆ 12 ಮುಂದಕ್ಕೆ. ಆನಂದದ ಉಯ್ಯಾಲೆಯಲ್ಲಿ ಆಡೋಣ ಬಾಬಾ ಅಂದವಾದ ಹೊನ್ನುಯ್ಯಾಡೋಣ ಬಾಬಾ ಅಂದವಾದ ಹೊನ್ನುಯ್ಯಾಲೆ. ಅಭಿನಂದನೆಗಳು. दुनिया से है वो अनजाने जब कहते हैं प्रेम दीवानी कितना से मिलती है झूठ के हर कितना की
ಮೆಲ್ಲುವ ಮುತ್ತು ಕೃಷ್ಣನಾಗಿ. ಗಾನ್ವಿ ಅಕ್ಷಯ್. ತುಂಗೊಳಲನಾದ ಮಾಡಿ ವೃಂದಾವನದಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ. ತುಂಗೊಳಲನಾದ ಮಾಡಿ ವೃಂದಾವನದಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ. ಒಂದು ಕಡೆಯಲ್ಲಿ ಬೆಣ್ಣೆಯನ್ನು ತಿನ್ನಬೇಕು ಅಂತ ಅನಿಸ್ತದೆ, ಆದ್ರೆ ಯಾರು ನೋಡ್ತಾರ ಅಂತ ಮತ್ತೆ ಓರೆ ಕಣ್ಣ ನೋಟದಲ್ಲಿ ಮೆಲುನಗೆ ಆಡುತ್ತಾ ಮೊಸರ ಮೆಲ್ಲುವಂತಹ ಮುತ್ತು ಕೃಷ್ಣನಾಗಿ ಆವಿಷ್ಕಾರ ವೇದಿಕೆಯಲ್ಲಿ. ಜನರಾಮನವ ಗೆದ್ದ ಮಾಧವ. कौन कहता है भगवान आते नहीं, तुम मीरा के जैसे बुलाते नहीं, तुम मीरा के जैसे बुलाते नहीं। अच्युतम केशवम कृष्ण दामोदरम राम नारायणम जानकी वल्लभम। यशोदा के जैसे सुलाते नहीं, माँ यशोदा के जैसे सुलाते नहीं। ಆಡುವಂತಹ ಮುತ್ತು ಕೃಷ್ಣನನ್ನ ನಾವೆಲ್ಲ ನೋಡಿ ಕಣ್ತುಂಬಿಸ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ तुम ही भाव हो राधा, है मेरे गीत तेरे लिए राधा।
चाहूं, जब जब गाऊं बस यही चाहूं, रास रचाए कृष्ण और राधा, है मेरे गीत तेरे लिए राधा, ले हो तुम ಅಭಿನಂದನೆಗಳು. ನಿಜವಾದ ಅದನ್ನಂತೂ ಕೆಲಸ ಆಗ್ತದೆ ಆಂಡಲ ಅನೇಕ ಸಹಕಾರ ಮಾಡ್ತಾರೆ ಮಲ್ಪೆರೆಗೆ ಕಾಲಿಡ್ತೆ ಈತ ಕೊಡ್ತು ಮುಟ್ಟಲ ನಮ್ಮ ಕುಂಪಲದ ಜನಗಳಿಗೆ ಸಹಕಾರ ಕೊರಿಯರೆ ಶಿಲ್ಪಲ ಡಾಕ್ಟರ್ ಶಿಲ್ಪಲ ನಮ್ಮೊಟ್ಟಿಗೆ ಸಹಕಾರ ಕೊಡ್ತಾರೆ ಶಿಲ್ಪಲ್ಲ ನಮ್ಮ ಮಾತನ್ನೆಲ್ಲ ಪರದ ಅತ್ಯಂತ ಪ್ರೀತಿಗೆ ಗೌರವ ಸ್ವಾಗತ ಮಾಡ್ತಾರೆ ಅಂಚನೆ ಧನುಶ್ರೀಲ ನಮ್ಮೊಟ್ಟಿಗೆ ಸಹಕಾರ ಮಲ್ಪೆರೆ ಧನುಶ್ರೀಲ ನಮ್ಮ ಮಾತನ್ನೆಲ್ಲ ಪರವಾದ ಸ್ವಾಗತ ಅಂಚನೆ ನಮ್ಮ CSC ಗವರ್ನೆನ್ಸ್ CO ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿ ಆದ ಪುರಂಚಿನ ಗೋವರ್ಧನ ಸರ್ ನಮ್ಮೊಟ್ಟಿಗೆ ಒಳ್ಳೆರೆ ಗೋವರ್ಧನ್ ಸರ್ಗೆಲ್ಲ ನಮ್ಮ ಮಾತೆಲ್ಲ ಪರವಾದ ಅತ್ಯಂತ ಪ್ರೀತಿಯ ಸ್ವಾಗತ. ಸಹಕಾರ ತಂಡಕ್ಕೆ ಎಗಳ ಮಂದಿರದ ಪರವಾದ ಸ್ಮರಣಿಕದ ಗೌರವವನ್ನು ಸಂದೈತ ಮಾಡೋದಲ್ಲ ಕೆಲಸ ಕಾರ್ಯವನ್ನು ಹೆತ್ತವರು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಈ ಒಂದು ಕೃಷ್ಣಾಗಣದಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ನಿಮ್ಮೆಲ್ಲರ ಸಹಕಾರ ಸಿಕ್ಕಿದೆ. ಈ ವೇಳೆಯಲ್ಲಿ ಪುಟಾಣಿ ಕೃಷ್ಣ ವೇಷ ಸ್ಪರ್ಧೆಯ ಫಲಿತಾಂಶದ ಪ್ರಕಟಣೆ ಇದೀಗ. ಸಮಾಧಾನಕರ ಬಹುಮಾನ 10 ತಿಂಗಳ ಮಗು ನೇಯ 10 ತಿಂಗಳ ಮಗು ನೇಯ ಸಮಾಧಾನಕರ ಬಹುಮಾನ ದೀಪಗಾರರು
ಪರಿಣಿತ ತೀರ್ಪುಗಾರರು ಕೊಟ್ಟಂತ ತೀರ್ಪಿನ ಪ್ರಕಾರ ಎಲ್ಲ ಮಕ್ಕಳ ಮುಂದೆ ಕೃಷ್ಣಗಳೇ, ಆದರೂ ಅದರಲ್ಲೊಂದು ಪ್ರಶಸ್ತಿ ಅಂತ ಹೇಳಿದ್ರೆ ಅದಕ್ಕೊಂದು ಉತ್ತೇಜನ ಬರ್ತದೆ. ಈ ನೆಲೆಯಲ್ಲಿ ನಾವು ಅದನ್ನು ಎಲ್ಲರಿಗೂ ಕೂಡ ನಾವು ಸ್ಮರಣಿಕೆ ಗೌರವ ಮಾಡಿದ್ದೇವೆ. ಇದೀಗ ಅವರಿಗೆ ಕೂಡ ಒಂದು ಪ್ರಶಸ್ತಿ. ನೇಯ ಇನ್ನೊಂದು ತೀರ್ಪುಗಾರರ ಮೆಚ್ಚುಗೆ ಪಡೆದಂತ ಸಮಾಧಾನಕರ ಬಹುಮಾನ ಋಷಭ್ ಕೆ ಶೆಟ್ಟಿ, 7.5 ತಿಂಗಳ ಮಗು. ಪುಟಾಣಿ ಕೃಷ್ಣ ವಿಭಾಗ 0 ರಿಂದ 1.5 ವರ್ಷದ ಒಳಗಿನ ಮಕ್ಕಳ ವಿಭಾಗದಲ್ಲಿ ತೃತೀಯ ಸ್ಥಾನಿಯಾಗಿ ಥರ್ಡ್ ಪ್ರೈಸ್ ಗೋಸ್ ಟು ಆದಿತ್ಯ ಶೆಟ್ಟಿ. ಅಭಿನಂದಿಸೋಣ ಜೋರಾದ ಚಪ್ಪಾಳೆ ಮೂಲಕ. ಈ ಕೂಟದ ದ್ವಿತೀಯ ಸ್ಥಾನಿಯಾಗಿ ಸಾಯಿಶ್ ಎಸ್ ಶೆಟ್ಟಿ ದ್ವಿತೀಯ ಸ್ಥಾನಿಯಾಗಿ ಪುಟಾಣಿ ಕೃಷ್ಣ ವೇಷ ಸ್ಪರ್ಧೆಯ ಈ ಒಂದು ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಸಾಯಿಶ್ ಎಸ್ ಶೆಟ್ಟಿ. ಈ ಬಾಲ್ಯಕ್ಕೆ ಪ್ರೈಸ್ ಕೊಡು ನಾಡ ಗಟ್ಟಿ ಜಂತ ಶ್ರಮ ಮಸ್ತು ದಯಪಡ್ಡ ಬಾಲ್ಯ ಜಾಸ್ತಿ